ಉಡುಪಿ ನಗರದ ಹೆಸರಾಂತ ಮೊಬೈಲ್ ಮಳಿಗೆ ವಿಕ್ಕಿ ಮೊಬೈಲ್ಸ್ನ ದೀಪಾವಳಿ ವಿಶೇಷ ಸಂಭ್ರಮ ಮೊಬೈಲ್ ಉತ್ಸವವನ್ನು ಖ್ಯಾತ ನಟ ಪೃಥ್ವಿ ಅಂಬರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೃಥ್ವಿ, ವಿಕ್ಕಿ ಮೊಬೈಲ್ ಮಾಲಕ ವಿವೇಕ್ ಸುವರ್ಣ ದೀಪಾವಳಿ ಮೊಬೈಲ್ ಉತ್ಸವವನ್ನು ಆಯೋಜಿಸಿದ್ದು ಮೊಬೈಲ್ ಖರೀದಿ ಮಾಡಿದವರಿಗೆ ಕಾರು ಬೈಕ್ ಗೆಲ್ಲುವ ಅವಕಾಶವನ್ನು ನೀಡಿದ್ದಾರೆ ಎಂದರು. ಬಳಿಕ ಮಾತನಾಡಿದ ಪೃಥ್ವಿ ತನ್ನ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ವಿಕ್ಕಿ ಮೊಬೈಲ್ ಪ್ರತಿ ವರ್ಷ ದೀಪಾವಳಿ ಉತ್ಸವವನ್ನು ಆಯೋಜಿಸುತ್ತಿದೆ, ಜೊತೆಗೆ ಖರೀದಿದಾರರಿಗೆ ಬಹುಮಾನ ಗೆಲ್ಲುವ ಅವಕಾಶವನ್ನು ನೀಡಿದೆ. ವಿಕ್ಕಿ ಮೊಬೈಲ್ಸ್ ಶಾಪಲ್ಲಿದ್ದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ವಿವೇಕ್ ಸುವರ್ಣ ಅವರ ಒಂದು ಮೊಬೈಲ್ನ ಮಳಿಗೆ ಪ್ರತಿ ದೀಪಾವಳಿಗೆ ಇಲ್ಲೊಂದು ತುಂಬ ದೊಡ್ಡ ಉತ್ಸವ ನಡೆಯುತ್ತೆ. ಅದು ಏನಂದರೆ ವಿಕ್ಕಿ ಮೊಬೈಲ್ ಉತ್ಸವ ಅಂತ. ಪ್ರತಿ ಬ್ರ್ಯಾಂಡ್ಗಳು ಯಾವುದೇ ಬ್ರ್ಯಾಂಡ್ ಆಗಿರಲಿ ಅದನ್ನು ಬೇರೆ ಎಲ್ಲ ಮಳಿಗೆಗಳಿಗಿಂತ ಒಂದು ಕನಿಷ್ಠ ಮೊತ್ತದಲ್ಲಿ ಒಳ್ಳೆ ಕ್ವಾಲಿಟಿ ಮೊಬೈಲ್ಸ್ಗಳನ್ನು ಇಕ್ವಿಪ್ಮೆಂಟ್ಸ್ಗಳನ್ನು ಕೊಡುವಂತಹ ಒಂದು ಶಾಪು ಹೌದು. ಅದಲ್ಲದೆ ಈ ಸರಿ ಪ್ರತಿ ಖರೀದಿಯಲ್ಲಿ ಅವರು ಎಲ್ಲರಿಗೂ ಒಂದು ಕಾರ್ ಅಥವಾ ಬೈಕ್ ಅಥವಾ ಬೇರೆ ಬೇರೆ ಆಕ್ಸೆಸರೀಸ್ ಗೆಲ್ಲುವಂತಹ ಒಂದು ಅವಕಾಶ ಇದೆ. ಪ್ರತಿ ಮೊಬೈಲಲ್ಲಿ ಒಂದಲ್ಲ ಒಂದು ಗಿಫ್ಟನ್ನು ಕೊಡುವಂತಹ ಒಂದು ಮೊಬೈಲ್ ಉತ್ಸವ ಇಲ್ಲಿ ನಡೀತಾ ಇದೆ. ಸೊ ಈ ದೀಪಾವಳಿಗೆ ನೀವೆಲ್ಲ ಇಲ್ಲಿ ಬಂದು ಹೊಸ ಮೊಬೈಲನ್ನು ಖರೀದಿ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮನ್ನು ಕಾರ್ ಅಥವಾ ಬೈಕ್ ಅಥವಾ ಯಾವುದು ಕೂಡ ಗೆಲ್ಲುವಂಥ ಅವಕಾಶ ನಿಮಗಿದೆ. ಆ್ಯಂಡ್ ಮೊದಲನೇದಾಗಿ ಎಲ್ಲ ಉಡುಪಿಯ ಸಜ್ಜನ ಬಂಧುಗಳಿಗೆ ಒಂದು ಪ್ರಾಜೆಕ್ಟ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಒಂದು ಪ್ರಾಜೆಕ್ಟ್ ಕನ್ನಡದಲ್ಲಿ ಒಂದು 9 ಸಿನಿಮಾ ಇವಾಗ ಮಾಡ್ತಾ ಇದ್ದೀನಿ. ಅದರಲ್ಲಿ ಲೈಫ್ ಈಸ್ ಬ್ಯೂಟಿಫುಲ್ ಶುಗರ್ಲೆಸ್ ಸಿನಿಮಾ ರಿಲೀಸ್ ಇದೆ. ಒಂದು ಸಿನಿಮಾ ಶಿವರಾಜ್ ಕುಮಾರ್ ಸರ್ ಜೊತೆ ಬೈರಾಗಿ ಅಂತ ಮಾಡ್ತಾ ಇದೆ. ಫಾರ್ ರಿಜಿಸ್ಟ್ರೇಷನ್ ಅಂತ ಒಂದು ಸಿನಿಮಾ ನಾಗರಾಜ್ ಅದರಲ್ಲಿ ಅಂತ ಇದು ಮಾಡ್ತಾ ಇದೆ. ಆ ಚಿತ್ರದ ಹಿಂದಿ ರೀಮೇಕ್ ಅದರಲ್ಲೂ ವಿಜಯ್ ಮಿಲ್ಟನ್ ಅಂತ ಫೇಮಸ್ ಡೈರೆಕ್ಟರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಇವಾಗ ಶೂಟಿಂಗ್ ಆಗ್ತಾ ಇದೆ. ಸೊ ಇದು ನನ್ನ ಬರುವಂಥ ಎಲ್ಲ ಪ್ರಾಜೆಕ್ಟ್ಸ್ಗಳು ರಿಲೀಸ್ ಆದಾಗ ದಯವಿಟ್ಟು ಎಲ್ಲರೂ ಬಂದು ನೋಡಿ ಹರಿಸಿ ಸಪೋರ್ಟ್ ಮಾಡಿ ಬರುವಂಥ